ಸ್ತನ ಕ್ಯಾನ್ಸರ್ ಜಾಗೃತಿ ತಿಂಗಳ ಅಂಗವಾಗಿ ಮಾಮ್ ಹೆಸರಿನ ಫೇಸ್ಬುಕ್ ಗುಂಪು ಮಾಮ್ ಪಿಂಕ್ ವಾಕ್ ಎನ್ನುವ ಜಾಗೃತಿ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಕ್ಯಾನ್ಸರ್ ರೋಗದ ಬಗ್ಗೆ ಅರಿವು, ರೋಗಿಗಳಿಗೆ ಬೆಂಬಲ ನೀಡುವ ಜಾಗೃತಿಯನ್ನು ಆಯೋಜಿಸಲಾಗಿದ್ದು, ನಗರದ ಭಾರತ್ ಮಾಲ್ನ ಡೆಕಾಥ್ಲಾನ್ನಿಂದ ಸರ್ಕ್ಯೂಟ್ ಹೌಸ್ ತನಕ ಜಾಗೃತಿ ನಡೆಯಿತು. ಕ್ಯಾನ್ಸರ್ ರೋಗದ ಬಗ್ಗೆ ಜನರಿಗೆ ಜಾಗೃತಿ ನೀಡುವ ನಿಟ್ಟಿನಲ್ಲಿ ಮಾಮ್ ಪಿಂಕ್ ವಾಕ್ ಎನ್ನುವ ಜಾಗೃತಿ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ನಗರದ ಭಾರತ್ ಮಾಲ್ನ ಡೆಕಾಥ್ಲಾನ್ನಿಂದ ಸರ್ಕ್ಯೂಟ್ ಹೌಸ್ ತನಕ ಜಾಗೃತಿ ನಡೆಯಿತು. ಜಾಗೃತಿಗೆ ವೈಟ್ ಹೌಸ್ನ ಸ್ಥಾಪಕರಾದ ಕೊರಿನ್ ಡ್ರೆಸ್ಕಿನ್ ಅವರು ಚಾಲನೆಯನ್ನ ನೀಡಿದ್ರು. ತದಬಳಿಕ ಭಾರತ್ ಮಾಲ್ನ ಡೆಕಾಥ್ಲಾನ್ನಲ್ಲಿ ಶಾನ್ಸ್ ಫಿಟ್ ಫ್ಯೂಷನ್ ತಂಡದಿಂದ ಜುಂಬಾ ನಡೆಯಿತು. ಇದೇ ವೇಳೆ ಮಾಮ್ ಪಿಂಕ್ ವಾಕ್ನ 5Kಯಲ್ಲಿ ಮೊದಲು ತಲುಪಿದ 10 ಮಂದಿಗೆ ಗೋಲ್ಡ್ ಮೆಡಲ್ ಅನ್ನು ನೀಡಿ ಗೌರವಿಸಲಾಯಿತು. ಡಾಕ್ಟರ್ ಕುಸುಮ್ ಅವರು ಪದಕ ನೀಡಿ ಗೌರವಿಸಿದ್ರು. ಇನ್ನು ಕ್ಯಾನ್ಸರ್ ರೋಗದ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾರತ್ ಮಾಲ್ನಲ್ಲಿರುವ ಡೆಕಾಥ್ಲಾನ್, ಕಂಕನಾಡಿಯ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ, ಶಾನ್ಸ್ ಫಿಟ್ ಫ್ಯೂಷನ್, ಕಾಮತ್ ಫುಡ್ ಎಕ್ಸ್ಪ್ರೆಸ್, ಮಹಾರಾಜ ಫ್ಯಾಮಿಲಿ ರೆಸ್ಟೋರೆಂಟ್, ಓವರ್ ಡೋಸ್ ಅವರು ಸಹಭಾಗಿತ್ವವನ್ನು ನೀಡಿದ್ರು. ಇದೇ ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಏಕತಾ ಶೆಟ್ಟಿ ಅವರು ಪಾಲ್ಗೊಂಡು ಮಾತನಾಡಿ, ಕ್ಯಾನ್ಸರ್ ಬಗ್ಗೆ ಪ್ರತಿಯೊಬ್ಬರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದರು. So at least during this time of the year, we all devote ourselves to look after ourselves, especially our breasts. So breast cancer is the commonest cancer worldwide among women. And it is more common in an older age group, that is 1 in 50, but not that the younger women are spared. It's around 1 in 1,500 in younger women. So the risk factor, the age is one of the risk factors that cannot be ignored. So what are the common symptoms that are present? The women usually come with lump in the breast. This lump is painless. Some of the other symptoms such as there may be nipple discharge, or there may be change in contour or the shape of the breast. There may be skin thickening, rash around the nipple, there may be a swelling around the armpit. So what do women do? It usually does not affect their day-to-day activities. So they usually feel there is no urgency in seeking medical attention. There is no urgency in meeting a doctor. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮಾಮ್ ಗ್ರೂಪ್ನ ಡಾಕ್ಟರ್ ವಿದ್ಯಾ ಡಿಸೋಜಾ ಅವರು ವಂದಿಸಿದ್ರು. ಈ ವೇಳೆ ಮಾಮ್ ಗ್ರೂಪ್ನ ರಾಧಿಕಾ ಭಟ್, ಡಾಕ್ಟರ್ ಶಿಲ್ಪಾ ಶ್ರೇಯಸ್, ಮೇಘನಾ ಶೆಟ್ಟಿ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಜಾಗೃತಿಯಲ್ಲಿ ಭಾಗವಹಿಸಿದವರಿಗೆ ಮೆಡಲ್ ಹಾಗೂ ಪ್ರಮಾಣ ಪತ್ರವನ್ನು ನೀಡಲಾಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.